ಕಾರ್ಕಳದ ಬೋಳಾದಲ್ಲಿರುವ ವಂಜಾರಕಟ್ಟೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ 3ನೇ ವಾರ್ಷಿಕೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವು ನೋಡುಗರನ್ನು ಮನರಂಜಿಸಿತು. ಆ ಕಾರ್ಯಕ್ರಮದ ಒಂದಷ್ಟು ಝಲಕ್ ಇಲ್ಲಿದೆ ನೋಡಿ. ಶಿಕ್ಷಣ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಕಾರ್ಕಳದ ಬೋಳಾದಲ್ಲಿರುವ ವಂಜಾರಕಟ್ಟೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮುನ್ನುಗ್ಗುತ್ತಿದೆ. ಇದೀಗ ಈ ಶಾಲೆಯು 3ನೇ ವಾರ್ಷಿಕೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿತು. ವಾರ್ಷಿಕೋತ್ಸವವನ್ನು ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಚಾಲನೆಯನ್ನ ನೀಡಿದ್ರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಲಕ್ಷ್ಮೀ ಜನಾರ್ದನ ಇಂಟರ್ ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲರಾದ ಭುಜಂಗ ಶೆಟ್ಟಿ ಅವರು ಮಾತನಾಡಿ, ಇದೊಂದು ಗ್ರಾಮೀಣ ಪ್ರದೇಶವಾಗಿದ್ದು ಅಷ್ಟೊಂದು ಸೌಲಭ್ಯಗಳು ಇಲ್ಲದೇ ಇದ್ದರೂ ಕೂಡ ಉತ್ತಮವಾದ ಶಿಕ್ಷಣವನ್ನ ನೀಡುತ್ತಿದೆ. ಪ್ರಾರಂಭದಲ್ಲಿ ಕೇವಲ 24 ಮಕ್ಕಳು ಮಾತ್ರ ವ್ಯಾಸಂಗ ಮಾಡ್ತಿದ್ರು. ಆದರೆ ಇದೀಗ 90 ಮಕ್ಕಳು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇದಕ್ಕೆ ಇಲ್ಲಿನ ಶಿಕ್ಷಕರ ಪರಿಶ್ರಮವೇ ಕಾರಣ ಎಂದು ಹೇಳಿದರು. 10 ಮಕ್ಕಳು, 11 ಮಕ್ಕಳು, 20 ಮಕ್ಕಳು ಇರುವಂಥ ಶಾಲೆಗಳಿದೆ. ಹಾಗಿದ್ರೆ ಎಲ್ಲ ಶಾಲೆಗೆ ಬೀಗ ಹಾಕಿಬಿಡೋದಾ? ಹಾಗೆ ಬೀಗ ಹಾಕೋ ಬದಲಿಗೆ ಇವತ್ತು ಈ ಶಾಲೆಯಲ್ಲಿ ಇನ್ನೂ ಇವತ್ತು 20-25 ಮಕ್ಕಳಿದ್ದ ಶಾಲೆಯನ್ನು ಇವತ್ತು 94 ಮಕ್ಕಳಿದ್ದ ಹಾಗೆ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಇನ್ನು ಗೌರವ ಅತಿಥಿಯಾಗಿ ಆಗಮಿಸಿದ ವಂಜಾರಕಟ್ಟೆಯ ಲಕ್ಷ್ಮೀ ನಾಗೇಶ್ ಕಾಮತ್ ಟ್ರಸ್ಟ್ನ ಗಣೇಶ್ ನಾಗಪ್ಪ ಕಾಮತ್ ಮಾತನಾಡಿ, ಒಂದು ವಿದ್ಯಾಸಂಸ್ಥೆ ನಡೆಯಬೇಕಾದರೆ ಶಿಕ್ಷಕರು, ಮಕ್ಕಳು ಹಾಗೂ ಪೋಷಕರ ಪಾತ್ರ ಅತಿ ಮುಖ್ಯವಾದುದು. ಇವರು ಮೂವರು ಕೂಡ 3 ಶೃಂಗಗಳಂತೆ ಒಬ್ಬರಿಗೊಬ್ಬರು ಪರಸ್ಪರ ಸಹಕಾರವನ್ನು ನೀಡುತ್ತಲೇ ಇರಬೇಕು. ಇದರಿಂದ ಶಾಲೆಯ ಕೀರ್ತಿ ಉತ್ತುಂಗಕ್ಕೆ ಏರಲು ಸಾಧ್ಯ. ಇಂದಿನ ಶಿಕ್ಷಣದ ಜೊತೆ ನೈತಿಕತೆ ಮತ್ತು ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಮಕ್ಕಳಿಗೆ ಕಿವಿಮಾತನ್ನ ಹೇಳಿದರು. ಒಂದು ವಿದ್ಯಾಸಂಸ್ಥೆ ನಡೆಯಬೇಕಾದರೆ ಶಾಲಾ ಸಂಚಾಲಕರು, ಶಿಕ್ಷಕ ವೃಂದದವರು, ಮಕ್ಕಳು ಹಾಗೂ ಪೋಷಕರು ಅತಿ ಮುಖ್ಯರು. ಈ ಮೂವರು ಒಂದು ತ್ರಿಕೋಣದ 3 ಶೃಂಗಗಳಂತೆ ಒಬ್ಬರಿಗೊಬ್ಬರು ಪರಸ್ಪರ ಸಹಕಾರ ನೀಡುತ್ತಲೇ ಇರಬೇಕು. ಇದರಿಂದ ಶಾಲೆಯ ಕೀರ್ತಿ ಉತ್ತುಂಗಕ್ಕೆ ಏರಲು ಸಾಧ್ಯ. ಪೋಷಕರೇ, ಇಂದಿನ ಜನಾಂಗದ ಮಕ್ಕಳನ್ನು ಬೆಳೆಸುವುದು, ಶಿಕ್ಷಣ ನೀಡುವುದು ಅಷ್ಟೇನೂ ಸುಲಭದ ವಿಷಯವಲ್ಲ. ಮಕ್ಕಳನ್ನು ಬೆಳೆಸುವಲ್ಲಿ ಶಿಕ್ಷಕರ ಜೊತೆ ಪೋಷಕರು ಶ್ರಮಿಸಬೇಕಾಗುತ್ತದೆ. ಈ ಸಂದರ್ಭ ಶಾಲೆಯಲ್ಲಿ ನಡೆದ ಪಠ್ಯೇತರ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಗಣ್ಯರಿಂದ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ವೇದಿಕೆಯಲ್ಲಿ 3ನೇ ವಾರ್ಷಿಕೋತ್ಸವದ ಮ್ಯಾನೇಜ್ಮೆಂಟ್ ಕಮಿಟಿಯ ಅಧ್ಯಕ್ಷರು ಅಶೋಕ್ ಅಡ್ಯಂತಾಯ, ಅಕ್ಷಯ್ ಅಡ್ಯಂತಾಯ, ಪ್ರಾಂಶುಪಾಲರಾದ ವಂದನಾ ಹರೀಶ್, ಲಕ್ಷ್ಮೀ ಜನಾರ್ದನ ಇಂಟರ್ ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲರಾದ ಭುಜಂಗ ಶೆಟ್ಟಿ, ವಂಜಾರಕಟ್ಟೆಯ ಲಕ್ಷ್ಮೀ ನಾಗೇಶ್ ಕಾಮತ್ ಟ್ರಸ್ಟ್ನ ಗಣೇಶ್ ನಾಗಪ್ಪ ಕಾಮತ್, ವೈಸ್ ಪ್ರೆಸಿಡೆಂಟ್ ಸತ್ಯನಾರಾಯಣ ಕಾಮತ್, ಉದಯ್ ಶೆಟ್ಟಿ, ಜಯರಾಮ್ ಶೆಟ್ಟಿ, ಸೋಮಶೇಖರ್, ಅಕ್ಷಯ್ ಮತ್ತು ಆಡಳಿತ ವರ್ಗದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 News 24/7 ಕಾರ್ಕಳ.